ಭುವನ್ ಸೆಂಟ್ರಿಟಾ ಇಂಗ್ಲಿಷ್ ಮೀಡಿಯಂ ಹೈ ಪ್ರೈಮರಿ ಸ್ಕೂಲ್ ಜೆಪು 30.4 ಸೆಕೆಂಡ್ಸ್ಗಳೊಂದಿಗೆ ಕಂಚಿನ ಪದಕದ ಪುರಸ್ಕಾರ. ದ್ವಿತೀಯ ಸ್ಥಾನವನ್ನು ಆಸ್ಟನ್ ಮ್ಯಾನ್ಯುಯಲ್ ಪಿಂಟೋ ಸೆಂಟ್ ಮೇರೀಸ್ ಹೈ ಪ್ರೈಮರಿ ಸ್ಕೂಲ್ ಹಳ್ಳಿ 29.4 ಸೆಕೆಂಡ್ಸ್ಗಳೊಂದಿಗೆ ಬೆಳ್ಳಿ ಪದಕದ ಪುರಸ್ಕಾರ. ಪ್ರಥಮ ಸ್ಥಾನವನ್ನು ಕಪಿತಾನ್ಯ ಕನ್ನಡ ಮೀಡಿಯಂ ಹೈ ಪ್ರೈಮರಿ ಸ್ಕೂಲ್ ಕಂಕನಾಡಿಯ ಮಿಥಿಲೇಶ್ ರಾವ್ 28.6 ಸೆಕೆಂಡ್ಸ್ಗಳೊಂದಿಗೆ ಚಿನ್ನದ ಪದಕದ ಪುರಸ್ಕಾರ. ಈ ಬಾಲಕರು 17ರ ವಿಭಾಗದ ಪ್ರೌಢಶಾಲಾ ವಿಭಾಗದ ಬಾಲಕರು, ಬಲಿಷ್ಠ ಬಾಲಕರು. ಹ್ಯಾಮರನ್ನ ಸುತ್ತಿಗೆಯನ್ನ ಅತಿ ದೂರಕ್ಕೆ ಎಸೆದಂತ ಬಲಿಷ್ಠ ಬಾಲಕರು. ಚಿನ್ನ, ಬೆಳ್ಳಿ, ಕಂಚಿನ ಪದಕದ ವಿಜೇತರು. ಇವರನ್ನ ಅಭಿನಂದಿಸುವರಿಯಾಗಿರುವ ಶ್ರೀಮತಿ ಲಿಲ್ಲಿ ಪಾಯಸ್ ಇವರು. ತೃತೀಯ ಸ್ಥಾನವನ್ನ ಭಗವತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಸಂಕೊಡಿಗೆಯ ಅಬ್ದುಲ್ ರೆಹಮಾನ್ ಮಿಶಾಲ್ 18 ಮೀಟರ್ಸ್ಗಳ ದೂರಕ್ಕೆ ಎಸೆಯುವುದರೊಂದಿಗೆ ಕಂಚಿನ ಪದಕದ ಪುರಸ್ಕಾರ. ದ್ವಿತೀಯ ಸ್ಥಾನವನ್ನ ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಕೈಲಾಶ್ ಬಿ ಶೆಟ್ಟಿ 19.45 ಮೀಟರ್ಸ್ಗಳ ದೂರಕ್ಕೆ ಹ್ಯಾಮರ್ ಎಸೆಯುವುದರ ಮೂಲಕ ಬೆಳ್ಳಿ ಪದಕದ ಪುರಸ್ಕಾರ. ಮಧುವಾ ಹೈಸ್ಕೂಲ್ ನಂದೂರಿನ ಶ್ರೀಶಾ ಕುಮಾರ್ 19.56 ಮೀಟರ್ಸ್ಗಳ ದೂರಕ್ಕೆ ಹ್ಯಾಮರ್ ಎಸೆಯುವುದರ ಮೂಲಕ ಅಭಿನಂದಿಸಿದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಲಿಲ್ಲಿ ಮೇಡಮ್ ತಮಗೆ ಧನ್ಯವಾದಗಳು. ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಸಂಧ್ಯಾ ಮೇಡಮ್ ಈಗ 200 ಮೀಟರ್ ವಿಜೇತರನ್ನು ಅಭಿನಂದಿಸ್ತಾರೆ. ಈ ಮಧ್ಯೆ 4x100 ರಿಲೇ ಆರಂಭಗೊಂಡಿದೆ. ಈ ಬಾಲಕಿಯರು ಪ್ರೈಮರಿ ವಿಭಾಗದ ಬಾಲಕಿಯರು 200 ಮೀಟರ್ ಓಟವನ್ನು ಅತಿ ಕಡಿಮೆ ಸಮಯದಲ್ಲಿ ಓಡಿಸಿದಂತ ವೇಗದ ಓಟಗಾರ್ತಿಯರು. ದ್ವಿತೀಯ ಸ್ಥಾನವನ್ನ ಸೇಕ್ರೆಡ್ ಆರ್ಟ್ಸ್ ಕುಲಶೇಖರದ 31.2 ಸೆಕೆಂಡ್ಸ್ಗಳಲ್ಲಿ ಓಡಿದ ಭೂಮಿ. ಹದಿನೇಳರ ವಿಭಾಗದ ಫೈನಲ್ಸ್ ನಡೀತಾ ಇದೆ. Good start. 4x100 ರಿಲೇ ಫೈನಲ್ಸ್. ಬಾಲಕರ ವಿಭಾಗದ 17ರ 4x100 ರಿಲೇ ಫೈನಲ್ಸ್ ನಲ್ಲಿ ಒಟ್ಟು 6 ತಂಡಗಳು ಭಾಗವಹಿಸುತ್ತವೆ. ದ್ವಿತೀಯ ಸ್ಥಾನ ಈಗಾಗಲೇ ಮೊದಲನೇ ಓಟಗಾರ 2ನೇ ಓಟಗಾರನಿಗೆ ಬ್ಯಾಟರ್ನ ಬದಲಾಯಿಸಿಕೊಳ್ಳುವ, 3ನೇ ಓಟಗಾರನಿಗೆ 2ನೇ ತಿರುವಿನಲ್ಲಿ ಕಾದು ನೋಡಬೇಕು. ಬಹಳ ಸುಂದರವಾದ ಫಿನಿಶಿಂಗ್ನೊಂದಿಗೆ ಮೊದಲ ಓಟಗಾರ, 2ನೇ ಓಟಗಾರ, 3ನೇ ಓಟಗಾರ, 6 ತಂಡಗಳು ಅದ್ಭುತವಾದ ಫಿನಿಶಿಂಗ್ನೊಂದಿಗೆ 4x100.
ಯಶಸ್ವಿಯಾಗಿ ಸಂಘಟಿಸಿದರು. ಸೇವಾವಧಿಯಲ್ಲಿ ಅನೇಕ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಿದಂತಹ ಹಿರಿಮೆ ಶ್ರೀಯುತ ಲೋಕನಾಥ್ ರೈ ಅವರದು. ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪ್ರಜ್ವಲ್ ಅರಸ್, ಸೇಂಟ್ ಜೋಸೆಫ್ ಕನ್ನಡ ಮಾಧ್ಯಮ ಹೈಸ್ಕೂಲ್ ಕೋಲಶೇಖರ. ದ್ವಿತೀಯ ಸ್ಥಾನ ಆಡಿನ್ ಡಿಸೋಜಾ, ಸೇಂಟ್ ಸೆಬೆಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪರ್ಮನ್ನೂರು. ಪ್ರಥಮ ಸ್ಥಾನ ಆಯುಷ್ ಪ್ರಾಂಜಲ್, ಸೇಂಟ್ ಜೋಸೆಫ್ ಕುಲಶೇಖರ. ಚಿನ್ನದ ಪದಕದೊಂದಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಅಥ್ಲೆಟ್ಸ್ ಅಟೆನ್ಷನ್, ಸೆಲ್ಯೂಟ್, ಆರ್ಡರ್. ಅಭಿನಂದನೆಗಳು. ಶಾಲೆ ಹುಚ್ಚಿಲಗುಡ್ಡೆಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಕ್ಕಳ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ ಈ ಒಂದು ಕ್ರೀಡಾಕೂಟದ ಯಶಸ್ಸಿನಲ್ಲಿ ಅತ್ಯಂತ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇದು ಕೆಲವೇ ಹೊತ್ತಿನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಸಾಕು, ದಯವಿಟ್ಟು ಗಮನಿಸಿ, ರಿಲೇ ಸ್ಪರ್ಧೆಯ ಬಹುಮಾನವನ್ನು ನಾವು ಮುಖ್ಯ ವೇದಿಕೆಯಲ್ಲಿ ನೀಡುತ್ತಿದ್ದೇವೆ. ದಯವಿಟ್ಟು ತಾವು 4 ಜನ ವಿಜೇತರು ಸಿದ್ಧತೆ ಇರುವುದು. ನೋಡಿ, ಒಂದು ಬ್ಯಾಗು ಕಳೆದು ಹೋಗಿದೆ. ಯಾರಿಗಾದ್ರೂ ಬ್ಯಾಗ್ ಸಿಕ್ಕಿದ್ರೆ ಕೊಡಿ ಮಕ್ಕಳೇ, ಅವರು ಸ್ಟೂಡೆಂಟ್ ಇದ್ದದ್ದು. ಅದರ ಜೊತೆಗೆ ಮತ್ತು 14 ಪ್ರೈಮರಿ ವಿಭಾಗದ ರಿಲೇ ವಿನ್ನರ್ಸ್, ಬಾಯ್ಸ್ ವಿನ್ನರ್ಸ್ ದಯವಿಟ್ಟು ಬನ್ನಿ. ಜೆರೋಸಾ ಸೆಕೆಂಡ್ ಹಾಗೆ PMC ಉಚ್ಚಿಲಗುಡ್ಡೆ ಅವರು ಒಮ್ಮೆ ಬರಬೇಕು ವಿಜಯ ವೇದಿಕೆ ಹತ್ರ. ಅದು ಪ್ರದೀಪ್ ಸರ್ ಅವರು ಹೇಳಿದ್ದೀನಿ ಸರ್. ಪ್ರದೀಪ್ ಸರ್ ಹೇಳಿದ್ದೀನಿ ಸರ್. ಬನ್ನಿ. ನಮ್ಮ ಈ ತಾಲೂಕು ಮಟ್ಟದ ಒಂದು ಸ್ಟಾರ್ಟಿಂಗ್ ವಿಭಾಗದ ಕಾರ್ಯಕ್ರಮ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಇಲ್ಲದಿದ್ದರೂ ಕೂಡ ನನ್ನ ಪ್ರೀತಿಗೆ ಕರೆಗೆ ಹೋಗೊಟ್ಟು 2 ದಿವಸಗಳಲ್ಲಿ ಸ್ಟಾರ್ಟರ್ ಆಗಿ ಕಾರ್ಯನಿರ್ವಹಿಸಿಕೊಂಡು ತನ್ನದೇ ಆದಂಥ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಬಳಸಿಕೊಂಡು ನಮಗೆ ಸಹಕರಿಸಿದವರು ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಒಂದು ಶಾಲು ಹಾಕಿ ಒಂದು ಸ್ಮರಣಕ್ಕೆ ಗೌರವಿಸಿದ್ದು ನಿರಂತರವಾಗಿ ಇಲ್ಲಿ ಅಂತ ನಾವು ವಾಸಿಸ್ತೇವೆ. ಮಂಗಳೂರು ವಿಶ್ವವಿದ್ಯಾಲಯದ ಈ ಒಂದು ತಾಂತ್ರಿಕ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಹರೀಶ್ ನನ್ನ ಒಬ್ಬ ಕ್ಲಾಸ್ಮೇಟ್ ಕೂಡ ಹೌದು. ಬಹಳ ಪ್ರೀತಿಯ ಹರೀಶ್ ಅವರನ್ನ ಗೌರವಿಸುತ್ತಿದ್ದಾರೆ. ಮನೆಯಲ್ಲಿ ಬಯಸ್ಕೊಂಡು ನಮ್ಮ ಲೋಕನಾಥ್ ರೈ ಅವರು ಅನೇಕ ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ಮದನಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು. ನಮ್ಮೆಲ್ಲ ಮಾರ್ಗದರ್ಶಕರು ಈ ಕ್ರೀಡಾಕೂಟಕ್ಕೆ ಸಂಪೂರ್ಣವಾದ ಮಾರ್ಗದರ್ಶನ ನೀಡಿದವರು ಶ್ರೀಯುತರನ್ನು ನಾವು ಗೌರವಿಸ್ತಿದ್ದೇವೆ. ತಾವು 3ನೇ ಸ್ಥಾನ ಬಂದಿರುವಂತಹ ಈ ವಿಭಾಗದಲ್ಲಿ PMC ಉಚ್ಚಿಲಗುಡ್ಡೆ ಶಾಲೆಯ ಬಾಲಕರನ್ನ ಗೌರವಿಸಲು ವಿನಂತಿಸಿದ್ದಾರೆ. ಕಚ್ಚಿನ ಫಲಕದೊಂದಿಗೆ ಗೌರವಿಸ ಮೇಲೆ ಬನ್ನಿ. ಒಬ್ಬ ಬಾಕಿ ಮುಂದೆ ಸ್ವಲ್ಪ ಲೈನಪ್ ಮಾಡಿ ಮಕ್ಕಳೇ, ಸ್ವಲ್ಪ ಸೈಡ್ಗೆ ಮುಂದೆ ಲೈನಪ್ ಮಾಡಿ. ಬಾಕಿ ಬಾಯ್ಸ್ ಕಚ್ಚಿನ ಪದಕ ಹಾಗೆ ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ. ದ್ವಿತೀಯ ಸ್ಥಾನವನ್ನು ಪಡೆದು ಬೆಳ್ಳಿ ಪದಕವನ್ನು ಅಂಗೀಕರಿಸಿಕೊಂಡಂತ ಸೆಕೆಂಡರ್ ಹಿರೇಭದ್ರ ಶಾಲೆ ಕುಲಶೇಖರದ ಬಾಲಕರು ಬೆಳ್ಳಿ ಪದಕ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ.
ಲಾಸ್ಟಿಗೆ ಬಾ ಮೆಡಲ್ ತಗೊಂಡು ಮುಂದೆ ಬಂದರೆ ಆಯ್ತು. ಫೋರ್ ಇಂಟು 100 ಮೀಟರ್ ರಿಲೇ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂತ ಚಿನ್ನದ ಪದಕ ತಂಡದಲ್ಲಿರುವಂತಹ ಸೈನ್ಸ್ ಜರೋಜಾ ಜಪ್ಪು ಇಲ್ಲಿಯ ಬಾಲಕರು 56.7 ಸೆಕೆಂಡ್ಗಳೊಂದಿಗೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂತ ಬಾಲಕರಿಗೆ ಚಿನ್ನದ ಪದಕ ಹಾಗೆ ಪ್ರಶಸ್ತಿ ಗೌರವ. ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಾವೀಗ ಸಮಾರೋಪ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದೇವೆ. 2 ದಿವಸಗಳ ಕಾರ್ಯಕ್ರಮದಲ್ಲಿ ಕೂಟದ ಯಶಸ್ಸಿನ ಹೆಜ್ಜೆಗೆ ನಾವು ಇಟ್ಟಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಒಂದು ಇತಿಹಾಸವನ್ನು ನಿರ್ಮಿಸಿದೆ. ತಮ್ಮೆಲ್ಲರ ಬೆಂಬಲದೊಂದಿಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು, SDMC ಸದಸ್ಯರುಗಳನ್ನು, ಎಲ್ಲ ಪೋಷಕ ಬಂಧುಗಳನ್ನು, ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿ ಗೌರವದಿಂದ ತಮ್ಮ ಸೇವೆಯನ್ನು ನಾವು ಸ್ಮರಿಸ್ತೇವೆ. ತಮ್ಮೆಲ್ಲರ ಸೇವೆ ನಿರಂತರವಾಗಿರಬೇಕು. ಈ ಒಂದು ಕ್ರೀಡಾಕೂಟದ ಆಯೋಜನೆಯ ಜೊತೆಗೆ ನಮಗೆ ಪೂರಕ ಬೆಂಬಲ ನೀಡಿದಂಥ ಎಲ್ಲ ದಾನಿಗಳು, ಶಿಕ್ಷಣ ಪ್ರೇಮಿಗಳು, ಮಾಧ್ಯಮದ ಬಂಧುಗಳಿರ್ಬೋದು, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, ದೈಹಿಕ ಪರಿವೀಕ್ಷಕರಾಗಿ ನಮ್ಮೊಟ್ಟಿಗೆ ಮಾರ್ಗದರ್ಶನ ಇರುವಂಥ ನಮ್ಮ ಹಿರಿಯ ಅಧಿಕಾರಿರುವಂಥ ಲಿಲಿಪೈಸ್ ಮೇಡಮ್ ಅವರು, ಎಲ್ಲ ವಿಭಾಗಗಳ ಪ್ರಮುಖರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ರಾಜು ನಾಯ್ಕ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಸಮರ್ಪ ಕಾರ್ಯಕ್ರಮ ನಡೆಸಿಕೊಡಬೇಕಾದ ರಾಜು ನಾಯ್ಕ ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಗರ್ಲ್ಸ್ 17ರ ವಯೋಮಿತಿಯ ಬಾಲಕಿಯರ 4x400 ಮೀಟರ್ ವಿಜೇತ ತಂಡಗಳು ವೇದಿಕೆಗೆ ಬರಬೇಕು. ಇಲ್ಲಿ ರೆಡಿಯಾಗಿ ಕಪಿತಾನಿಯೋ KPS ಮತ್ತೂರು ಹಾಗೂ ಸೆಂಟ್ ಸೆಬಾಸ್ಟಿಯನ್ ಬರ್ಮನ್ ಅವರು ನೋಡಿ 17 ವಯೋಮಿತಿಯ ಬಾಲಕಿಯರ 4x400 ಮೀಟರ್ ರಿಲೆಯ ವಿಜೇತ ತಂಡಗಳು ವಿಜಯ ವೇದಿಕೆ ಹತ್ರ ಹೋಗಿ ಕಪಿತಾನಿಯೋ KPS ಮತ್ತೂರು ಹಾಗೂ ಸೆಂಟ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆರ್ಮನ್ನೂರು ವಿಜಯ ವೇದಿಕೆ ಹತ್ರ ಹೋಗಿ ಸೆಂಟ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆರ್ಮನ್ನೂರು 5 ನಿಮಿಷ 14.4 ಸೆಕೆಂಡ್ಸ್ಗಳೊಂದಿಗೆ ಓಡಿ ಕಂಚಿನ ಪದಕದ ಪುರಸ್ಕಾರದೊಂದಿಗೆ ಸೆಂಟ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆರ್ಮನ್ನೂರು. ದ್ವಿತೀಯ ಸ್ಥಾನವನ್ನ KPS ಮತ್ತೂರು 5 ನಿಮಿಷ 09.2 ಸೆಕೆಂಡ್ಸ್ಗಳೊಂದಿಗೆ ಓಡಿ ಬೆಳ್ಳಿ ಪದಕದ ಪುರಸ್ಕಾರದೊಂದಿಗೆ KPS ಮತ್ತೂರು. ಸ್ಥಾನಗಳನ್ನು ಹಂಚಿಕೊಂಡಿದ್ದೀರಾ. 17ರ ವಿಭಾಗದ ಬಾಲಕರಲ್ಲಿ 4x400 ಮೀಟರ್ ರಿಲೆಯಲ್ಲಿ ಪ್ರಥಮ ಕಪಿತಾನಿಯೋ, ದ್ವಿತೀಯ KPS ಮತ್ತೂರು. ಎಡಪದ ಮಕ್ಕಳೇ ಕೊನೆಗೆ ಫೋಟೋ ತೆಗೆಯಲಿಕ್ಕೆ ಬಿಡ್ತೇವೆ ನಾವು. ಅಷ್ಟು ನಿಂತ್ಕೊಂಡು ಇಲ್ಲಿ ಮತ್ತೆ ಚಂದ ಕೂತಿದ್ದೇವೆ ಸ್ಟೇಜಲ್ಲಿ. ಹೇಳಿದ್ದೇವೆ ನಾವು ಎಲ್ಲರೂ ಕೂತಾದ್ಮೇಲೆ ನಿಮಗೆ ಫೋಟೋ ತೆಗೆಯಲಿಕ್ಕೆ ಬಿಡ್ತೇವೆ. ದ್ವಿತೀಯ ಸ್ಥಾನವನ್ನ ಸೆಂಟ್ ಜರೋಜಾ ಜಪ್ಪು ಬೆಳ್ಳಿ ಪದಕದ ಪುರಸ್ಕಾರದೊಂದಿಗೆ
4 ನಿಮಿಷ 6.4 ಸೆಕೆಂಡ್ಸ್ಗಳೊಂದಿಗೆ ಓಡಿ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡ ಸೆಂಟ್ ಜೆರೋಸಾ ಜಪ್ಪುವಿನ ಪ್ರೌಢಶಾಲಾ ತಂಡ. ಸರ್ ಒಟ್ಟಿಗೆ ಕೊಡಲಿ ಸರ್, ಒಟ್ಟಿಗೆ ಕೊಡಲಿ. ಪ್ರಥಮ ಸ್ಥಾನವನ್ನ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಕುಲಶೇಖರ 3 ನಿಮಿಷ 54.3 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಂತ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಕುಲಶೇಖರ. ತೃತೀಯ ಸ್ಥಾನಿಗಳು ಸ್ವಾಮಿ ವಿವೇಕಾನಂದ ಎಡಪಲವ್, ದ್ವಿತೀಯ ಸ್ಥಾನಿಗಳು ಸೆಂಟ್ ಜೆರೋಸಾ ಜೆಪ್ಪುಗೆ ಧನ್ಯವಾದಗಳು. ಶಾಲೆ ಕೊನಾಜೆಪಲವ್ 1 ನಿಮಿಷ 02.4 ಸೆಕೆಂಡ್ಸ್ಗಳೊಂದಿಗೆ ಓಡಿ 3ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡರು. ಕೂತ್ಕೊಳ್ಳಿ. ಆ ಕಡೆಯಿಂದ ಕೂತ್ಕೊಳ್ಳಿ. ದ್ವಿತೀಯ ಸ್ಥಾನದಿಂದ ಅಭಿನಂದಿಸಲ್ಪಡ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊನಾಜೆಪಲವ್. ಸೇಕ್ರೆಡ್ ಹಾರ್ಟ್ಸ್ ಹೈ ಪ್ರೈಮರಿ ಸ್ಕೂಲ್ ಕುಲಶೇಖರ ಬನ್ನಿ ಬನ್ನಿ, ಹಾ ಕೂತ್ಕೊಳ್ಳಿ ಮಗ. 9 ಸೆಕೆಂಡ್ಸ್ಗಳೊಂದಿಗೆ ಓಡಿದ ಸೇಕ್ರೆಡ್ ಹಾರ್ಟ್ಸ್ ಕುಲಶೇಖರ ದ್ವಿತೀಯ ಸ್ಥಾನಗಳು. ಪ್ರಥಮ ಸ್ಥಾನವನ್ನ ಕಪಿತಾನಿಯೋ ಹೈ ಪ್ರೈಮರಿ ಸ್ಕೂಲ್ ಕಂಕನಾಡಿ 1 ನಿಮಿಷ 3 ಸೆಕೆಂಡ್ಸ್ಗಳೊಂದಿಗೆ ಓಡಿದ ಕಪಿತಾನಿಯೋ ಹೈ ಪ್ರೈಮರಿ ಸ್ಕೂಲ್ ಕಂಕನಾಡಿ ಚಿನ್ನದ ಪದಕದ ಹಾಗೂ ಪ್ರಶಸ್ತಿ ಪತ್ರದ ಪುರಸ್ಕಾರದಿಂದ ಶ್ರೀ ಕೌಶಲ್ ಅವರ ಕಡೆಯಿಂದ ಅಭಿನಂದಿಸಲ್ಪಡ್ತಾ ಇದ್ದಾರೆ. ಮೂರು ತಂಡಗಳಿಗೂ ಅಭಿನಂದನೆಗಳು. 3ನೇ ಸ್ಥಾನವನ್ನು ಪಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊನಾಜೆಪಲವ್. 2ನೇ ಅಭಿನಂದನೆಗಳು ಕೌಶಲ್ ಸರ್, ಥ್ಯಾಂಕ್ ಯು. ರೋಸಾ ಮಿಸ್ಟಿಕ ಹೋಗಿ, KPS ಮುತ್ತೂರು ಹೋಗಿ, ಸೆಂಟ್ ಜೆರೋಸಾ ದ್ವಿತೀಯ ಸ್ಥಾನವನ್ನ KPS ಮುತ್ತೂರು. ಮುಂದಿನ ತಂಡಗಳು ರೆಡಿಯಾಗಿ ಕಪಿತಾನಿಯೋ ಹೈ ಪ್ರೈಮರಿ ಸೇಕ್ರೆಡ್ ಹಾರ್ಟ್ ಸೇವೆ ಮಾಡಿ. ಪ್ರಥಮ ಸ್ಥಾನವನ್ನ ರೋಸಾ ಮಿಸ್ಟಿಕ ಹೈಸ್ಕೂಲ್ ಕಿನ್ನಿ ಕಂಬಳ. ಅಭಿನಂದನೆಗಳು. ಎರಡನೇ ಸ್ಥಾನವನ್ನ 17ರ ವಿಭಾಗದ ಬಾಲಕರಲ್ಲಿ 3ನೇ ಸ್ಥಾನ ಸೆಂಟ್ ಸೆಬಾಸ್ಟಿಯನ್ ಪೆರ್ಮನ್ನೂರು. ಪ್ರಶಸ್ತಿ ಪತ್ರದ ಪುರಸ್ಕಾರದೊಂದಿಗೆ ಪೆರ್ಮನ್ನೂರು. ದ್ವಿತೀಯ ಸ್ಥಾನವನ್ನ ಸೆಂಟ್ ಜೆರೋಸಾ ಹೈಸ್ಕೂಲ್ ಜೆಪ್ಪು. 48.7 ಸೆಕೆಂಡ್ಗಳೊಂದಿಗೆ 4x1 ತನ್ನದಾಗಿಸಿಕೊಂಡ ಸೆಂಟ್ ಜೆರೋಸಾ ಜೆಪ್ಪು. ಪ್ರಥಮ ಸ್ಥಾನವನ್ನ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಕುಲಶೇಖರ 47.2 ಸೆಕೆಂಡ್ಸ್ಗಳನ್ನು ನೋಡಿದ ಸಾಲಿನ ಮಂಗಳೂರು ದಕ್ಷಿಣ ವಲಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಕ್ರೀಡಾಕೂಟ ಈ ಯೂನಿವರ್ಸಿಟಿ ಗ್ರೌಂಡ್ ಅಲ್ಲಿ
ಅತ್ಯಂತ ಸುಂದರವಾಗಿ ಮೂಡಿ ಬಂತು ಅಂತ ನಾನು ಹೇಳೋದಕ್ಕಿಂತ ಚೆನ್ನಾಗಿ ನಿಮ್ಮ ಅಭಿಪ್ರಾಯವೇನು ಅದನ್ನು ತಿಳಿಸ್ತದೆ. ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲಿಯೂ ಲೋಪದೋಷ ಬರದ ಹಾಗೆ ನಡೆಸಿಕೊಟ್ಟವರು PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ, ಅಲ್ಲಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಅಲ್ಲಿಯ ಪಾಲಕ ಪೋಷಕರ ಸಮಿತಿ, ಅಲ್ಲಿಯ ದಾನಿಗಳ ಸಮಿತಿ, ಅಲ್ಲಿಯ ವಿವಿಧ ಯುವಕ ಸಂಘಗಳು ಮತ್ತು ಬೇರೆ ಬೇರೆ ಸಂಘಗಳ ಸಹಕಾರದಿಂದ ಇಷ್ಟೊಂದು ಅದ್ಧೂರಿಯಾಗಿ ಅಷ್ಟು ದೂರದಿಂದ ಇಲ್ಲಿ ಬಂದು ನಡೆಸಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪರವಾಗಿ ಸರ್ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತಿದ್ದೇವೆ ಸರ್. ಖುಷಿಯಲ್ಲಿ ಯಾರೊಬ್ಬರ ಹೆಸರನ್ನು ಕೂಡ ಹೇಳೋದಿಲ್ಲ, ಯಾಕಂದ್ರೆ ಇದೊಂದು ಟೀಮ್ಗೆ ರಿಲೇ ಇದ್ದ ಹಾಗೆ. ಫಸ್ಟ್ ಇಂದ ಕೊನೆಯ ಸ್ಪೆಲ್ವರೆಗೆ ಓಡಿದ್ರೆ ಮಾತ್ರ ಪ್ರಥಮ ಸ್ಥಾನ ಸಿಗ್ತದೆ. ಆದ್ರೆ ಇಲ್ಲಿ ಕೇವಲ ಅವರು ಸಹಕಾರ ಮಾತ್ರ ಕೊಡಲಿಲ್ಲ, 2 ದಿನ ಅವಿಶ್ರಾಂತವಾಗಿ ನಮ್ಮೊಟ್ಟಿಗೆ ನಿಂತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ತಿಂಗಳುಗಟ್ಟಲೆ ಅದ್ರ ಹಿಂದೆ ದುಡಿದ ಒಂದು ಶ್ರಮ ಉಂಟಲ್ಲ, ಅದು ಮಾಡಿದವರಿಗೆ ಮಾತ್ರ ಗೊತ್ತಿರ್ತದೆ. ನಾವೇನಿಲ್ಲ ಬಂದಿದ್ದೇವೆ, ಎಲ್ಲೋ ಚಿಕ್ಕ ಲೋಪದೋಷಗಳನ್ನ ದೊಡ್ಡದಾಗಿ ಮಾಡ್ತೇವೆ, ಯಾರ್ಯಾರಲ್ಲಿ ಹೇಳ್ತೇವೆ, ಮೀಡಿಯಾ ಮುಖಾಂತರ ತಿಳಿಸುತ್ತೇವೆ. ಆದರೆ ದುಡಿದವನ ಶ್ರಮ, ಆ ಬೆವರು ಭೂಮಿಗೆ ಬಿದ್ದಾಗಲೇ ಅದು ಅರ್ಥ ಆಗುವಂತದ್ದು, ಆಯಾ ಜವಾಬ್ದಾರಿಯನ್ನು ಹೊತ್ತಾಗಲಿ. ಸೊ ನಾನು ಕೂಡ ಒಂದು ಕಾಲದಲ್ಲಿ ತಾಲೂಕು ಕ್ರೀಡಾಕೂಟವನ್ನು ಸಂಘಟಿಸಿದವನೇ, ಅಲ್ಲಿ 200 ಮೀಟರ್ ಟ್ರ್ಯಾಕ್ ಅಲ್ಲಿ ಮಾಡಿದ್ದೆ. ಆದರೆ ಮೋಹನ್ ಮತ್ತು ಹರೀಶ್ ಸರ್ ಅವರ ತಂಡ ಅದರೊಟ್ಟಿಗೆ ಬೆನ್ನಿಗೆ ನಿಂತ ಎಲ್ಲ ಶಿಕ್ಷಕರು ನಿನ್ನೆಯಿಂದ ಅವಿರತವಾಗಿ ದುಡಿತಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ನೀವು ತಿಂಗಳುಗಟ್ಟಲೆಯಲ್ಲಿ ಶ್ರಮ ವಹಿಸಿದ್ದೀರಿ. ಆ ಶ್ರಮ ನಮಗೆ ಕಾಣಲಿಲ್ಲ ಸರ್ ಈ 2 ದಿನದ ಶ್ರಮದಲ್ಲಿ. ಯಾಕಂದ್ರೆ ಅನ್ನ ಬೆಂದಿದ್ದಿಲ್ಲ ನೋಡ್ಲಿಕ್ಕೆ ಎಲ್ಲ ಅಗಳನ್ನು ಹೆಚ್ಚಿಗೆ ನೋಡ್ಬೇಕಾಗಿಲ್ಲ, 1-2 ಅಗಳನ್ನು ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಈ 2 ದಿನದಲ್ಲಿ ಅವರ ಕಟ್ಟಂತ ಒಂದು ಕಷ್ಟಗಳನ್ನ ನಾವು ನೋಡಿದ್ದೇವೆ ಸರ್. ಥ್ಯಾಂಕ್ ಯು. ಇನ್ನೊಮ್ಮೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವೈಯಕ್ತಿಕ ಚಾಂಪಿಯನ್ಶಿಪ್ ಪ್ರಶಸ್ತಿಯ ಬಗ್ಗೆ ಇಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಮಕ್ಕಳಲ್ಲಿ 14 ವಯೋಮಿತಿಯ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರು, 14 ವರ್ಷ ವಯೋಮಿತಿಯ ಪ್ರೌಢಶಾಲಾ ಬಾಲಕ ಬಾಲಕಿಯರು, 17 ವಯೋಮಿತಿಯ ಪ್ರೌಢಶಾಲಾ ಬಾಲಕ ಬಾಲಕಿಯರ ಸ್ಪರ್ಧೆಗಳಿಗೆ ವೈಯಕ್ತಿಕ ಮತ್ತು ಸಮಗ್ರ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಒಮ್ಮೆ ಗಮನಿಸಿ, ಪ್ರಾಥಮಿಕ ಹಂತದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು, ಪ್ರೌಢಶಾಲಾ 14 ವಯೋಮಿತಿಯಲ್ಲಿ ಪ್ರಥಮ ಸ್ಥಾನ ಪಡೆದವರು, 17 ವಯೋಮಾನದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು ನವೆಂಬರ್ 4 ಮತ್ತು 5 ಮಂಗಳಾ ಸ್ಟೇಡಿಯಂನಲ್ಲಿ ನಡೆಯುವಂತಹ, ಅದು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತೀರಿ. ಅಲ್ಲಿ ಹೋಗುವಾಗಲೂ ಅಷ್ಟೇ ಎಲಿಜಿಬಿಲಿಟಿ ಫಾರ್ಮ್ ಬೇಕು, ತಮ್ಮ ಮುಖ್ಯೋಪಾಧ್ಯಾಯರ ಸಹಿ ಫೋಟೋ ಮೇಲೆ ಬೇಕು, ಹಿಂದೆ ತಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ತಾಲೂಕು ದೈಹಿಕ ಪರೀಕ್ಷಣಾಧಿಕಾರಿಗಳ ಸಹಿ ಕಡ್ಡಾಯವಾಗಿ ಬೇಕಾಗಿರ್ತದೆ. ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಎಲ್ಲಿ ರೆಡ್ ಇಂಕ್ ಅಲ್ಲಿ ಬರೀಬೇಕು, ಎಲ್ಲಿ ಬ್ಲೂ ಇಂಕ್ ಅಲ್ಲಿ ಬರೀಬೇಕು, ಎಲ್ಲಿ ಬ್ಲಾಕ್ ಲೆಟ್ರು, ಎಲ್ಲಿ ಸ್ಮಾಲ್ ಲೆಟ್ರು. ದಯವಿಟ್ಟು ಅದೆಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲದಿದ್ದಲ್ಲಿ ಆ ತರಬೇತುದಾರರಿಗೆ ಗೊತ್ತಿರ್ತದೆ. ದಯವಿಟ್ಟು ಅದನ್ನ ತಾವು ಪಾಲಿಸಿ, ನಾಳೆ ಮತ್ತೆ ಅಲ್ಲಿ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. 14 ವಯೋಮಿತಿಯ ಬಾಲಕಿಯರ ಪ್ರಾಥಮಿಕ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ 400 ಮೀಟರ್ನಲ್ಲಿ ದ್ವಿತೀಯ, 100 ಮೀಟರ್ನಲ್ಲಿ ದ್ವಿತೀಯ, 200 ಮೀಟರ್ನಲ್ಲಿ ಪ್ರಥಮ. ಬಾಮಗ ನೋಡ್ಬೇಡ, ದೀಪಿಕಾ, ಕಪಿತಾನಿಯೋ ಕನ್ನಡ ಪ್ರೈಮರಿ ಸ್ಕೂಲ್ ಕಂಕನಾಡಿ. ಪ್ರಾಥಮಿಕ ಬಾಲಕಿಯರ ಸಮಗ್ರ ತಂಡ ಪ್ರಶಸ್ತಿ ಚಾಂಪಿಯನ್ಶಿಪ್ ಕೂಡ ನಿಮಗೆ ಉಂಟು. ಹಾಗೆ ಬನ್ನಿ, ಕಪಿತಾನಿಯೋ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಕಂಕನಾಡಿ. ಬನ್ನಿ ಮಕ್ಕಳೆಲ್ಲರೂ, ಹುಡುಗಿಯರು ಕುತ್ಕೊಳ್ಳಿ, ಉಳಿದವರು ಮೊಣಕಾಲವರಿಗೆ ಕುತ್ಕೊಳ್ಳಿ. ಒಬ್ಬರು ಲೀಡರು ಅಲ್ಲಿ ಶೀಲ್ಡ್ ಅನ್ನು ಹಿಡಿದ್ರೆ ಸಾಕು, ಉಳಿದವರು ಕುತ್ಕೊಳ್ಳಿ. ಥ್ಯಾಂಕ್ ಯು. 14 ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ 100 ಮೀಟರ್ನಲ್ಲಿ ಪ್ರಥಮ, 200 ಮೀಟರ್ನಲ್ಲಿ ಪ್ರಥಮ, ಒಟ್ಟು 10 ಅಂಕದೊಂದಿಗೆ ಮಿಥಿಲೇಶ್ ಎಸ್ ರಾವ್, ಕಪಿತಾನಿಯೋ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಕಂಕನಾಡಿ.
ಅಂಕಗಳನ್ನ ಪಡೆದು ಸಮಗ್ರ ಚಾಂಪಿಯನ್ಶಿಪ್ ಅನ್ನ ಪಡೆದಿರುವಂತಹ ಪ್ರಾಥಮಿಕ ವಿಭಾಗದ ಬಾಲಕರಲ್ಲಿ ಸೇಂಟ್ ತೆರೆಸಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ದಯವಿಟ್ಟು ಟೀಮ್ ಮ್ಯಾನೇಜರ್ ಕೂಡ ಬನ್ನಿ ಮಕ್ಕಳು ಎಲ್ಲರೂ ಬನ್ನಿ ಮೇಡಮ್ ತಾವು ಕೂಡ ಬನ್ನಿ. ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ವೈಯಕ್ತಿಕ ಚಾಂಪಿಯನ್ 100 ಮೀಟರ್ ನಲ್ಲಿ ಪ್ರಥಮ, 80 ಮೀಟರ್ ಹರ್ಡಲ್ಸ್ ನಲ್ಲಿ ಪ್ರಥಮ, ಲಾಂಗ್ ಜಂಪ್ ನಲ್ಲಿ ಪ್ರಥಮ, ಒಟ್ಟು 15 ಅಂಕಗಳೊಂದಿಗೆ ಆಸ್ಥಾ ಸೇಂಟ್ ಆಗ್ನೆಸ್ ಬೆಂಗಳೂರು. ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಸಮಗ್ರ ಪ್ರಶಸ್ತಿ ಒಟ್ಟು 15 ಅಂಕಗಳೊಂದಿಗೆ ಸೇಂಟ್ ಆಗ್ನೆಸ್ ಬೆಂಗಳೂರು. ಟೀಮ್ ಚಾಂಪಿಯನ್ಶಿಪ್ ಮಗ ನೀನು ಒಬ್ಬಳಿಂದಾಗಿ ಇಡೀ ಶಾಲೆಗೆ ಟೀಮ್ ಚಾಂಪಿಯನ್ಶಿಪ್ ಸಿಕ್ಕಿದೆ. ನಿನಗೆ ಸಿಕ್ಕ ಪಾಯಿಂಟ್ 15, ಶಾಲೆಗೆ ಸಿಕ್ಕ ಪಾಯಿಂಟ್ 15. ಪ್ರೌಢಶಾಲಾ ಬಾಲಕರ ವಿಭಾಗದ ಚಾಂಪಿಯನ್ಶಿಪ್ ವೈಯಕ್ತಿಕ ಲಾಂಗ್ ಜಂಪ್ ಪ್ರಥಮ, 100 ಮೀಟರ್ ಪ್ರಥಮ, 6 ಮೀಟರ್ ಪ್ರಥಮ ಮೊಹಮ್ಮದ್ ಮುಸ್ತಫಾ ಗ್ರೀನ್ ವ್ಯೂ ಹೈಸ್ಕೂಲ್ ಅರ್ಕರೆಪಡ್ಪು. ಚಾಂಪಿಯನ್ಶಿಪ್ 15 ಅಂಕಗಳೊಂದಿಗೆ ಗ್ರೀನ್ ವ್ಯೂ ಅಡ್ಕರೆ ಪಡಪು. ಇಲ್ಲಿಯೂ ಕೂಡ ಒಬ್ಬ ಹುಡುಗ ಚಾಂಪಿಯನ್, ಇಡೀ ಶಾಲೆಗೆ ಚಾಂಪಿಯನ್ಶಿಪ್. ಹದಿನೇಳರ ವಯೋಮಿತಿಯದ್ದು ವಿರಾಮದ ನಂತರ ನಮ್ಮ ಲಿಲಿ ಪಾಯಸ್ ಮೇಡಮ್ ಇದ್ದಾರೆ. ದಯವಿಟ್ಟು ಅವ್ರ ಬಗ್ಗೆ ಹೇಳಲೇಬೇಕು. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಸರ್ಕಾರಿ ನೌಕರರ ಒಂದು ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದ್ದಾರೆ. ಕಳೆದ ಸಲ ಆಯ್ಕೆಯಾಗಿದ್ರು. ಅವರಿಗೆ ಆಲ್ ದಿ ಬೆಸ್ಟ್ ಹೇಳುತ್ತಾ ವೇದಿಕೆ ಅವರಿಗಾಗಿ. ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರ ಆಶ್ರಯದಲ್ಲಿ ವಿಜೃಂಭಣೆಯಿಂದ ಇವತ್ತು ಯಶಸ್ವಿಯಾಗಿ ಮುಕ್ತಾಯಗೊಂಡ ಈ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಈ ಜವಾಬ್ದಾರಿಯನ್ನು ಹೊತ್ತಂತಹ ಆ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕ ವೃಂದದವರು, ಪ್ರತ್ಯೇಕವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಮೋಹನ್ ಶಿರ್ಲಾಲ್ ಹಾಗೂ ಎಲ್ಲ SDMC ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನಾನು ಇಲಾಖಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಧನ್ಯವಾದಗಳು ಸರ್, ಎಲ್ಲರಿಗೂ ಸರ್ ಮೇಡಮ್ ಎಲ್ಲರಿಗೂ ಸರ್. ಅದರ ಜೊತೆಯಲ್ಲಿ ನಮ್ಮ ಪುಟ್ಟ ಮಕ್ಕಳು ಏನೋ ಒಂದು ಸಣ್ಣದ ಇನ್ಸಿಡೆಂಟ್ ಆದ್ರೂ ಕೂಡ ಈ ಮಕ್ಕಳು ಇಷ್ಟು ಚುರುಕಿನಿಂದ ನಿನ್ನೆಯಿಂದ ಇವತ್ತಿನವರೆಗೆ ಎಲ್ಲ ರೀತಿಯ ಕೆಲಸ ಯಾವುದೇ ಇರಲಿ ಒಂದು ಸುಸ್ತಂತ ಇರಲಿಲ್ಲ. ನಾನು ಇಷ್ಟು ಕ್ರೀಡಾಕೂಟವನ್ನು ನೋಡಿದ್ದೇನೆ. ಒಂದು 20 ಸಲ ನಾವು ಅನೌನ್ಸ್ ಮಾಡ್ತೇವೆ ವಾಲಂಟಿಯರ್ ಇರಲಿ ಅಂತ. ಇಲ್ಲಿ ಒಂದು ಅಕ್ಷರ ಕೂಡ ನನ್ನ ಕಿವಿಗೆ ಬೀಳಿಲ್ಲ. ಆ ಮಕ್ಕಳು ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಮಕ್ಕಳೇ, ನಿಮಗೆ ನಂದು ಕುದೋಸ್ ಆಯ್ತಾ, ಕ್ಲಾಪ್ ನಿಮಗೆ ಚಪ್ಪಾಳೆ ಜೋರು. ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ದೇವರು ನಿಮಗೆ ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅದೇ ರೀತಿ ಇವತ್ತು ವಿಜೇತರಾದ ಎಲ್ಲ ತಂಡಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಾಳ್ದು 4 ಮತ್ತು 5ನೇ ತಾರೀಕು ನಡೆಸುವಂತಹ ಅದು ಕೂಡ ಜವಾಬ್ದಾರಿ ನಮಗೆ ಸಿಕ್ಕಿದೆ. ಮಂಗಳ ಕ್ರೀಡಾಂಗಣದಲ್ಲಿ
ಅದಕ್ಕೆ ನಮ್ಮ ವಲಯ ಅಲ್ಲಿ ಕೂಡ ಚಾಂಪಿಯನ್ ಆಗ್ಬೇಕು ಅಂತ ನಾನು ನಿಮ್ಮಿಂದ ಬಯಸ್ತೇನೆ. ಖಂಡಿತವಾಗಿ ನೀವು ಕೊಡಬೇಕು ನಮ್ಮ ವಲಯಕ್ಕೆ ಚಾಂಪಿಯನ್ ಅನ್ನು ಬರೆಸುವಂತ ಶಕ್ತಿ ದೇವರ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಜೊತೆಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಬಿಸಿಲಿತ್ತು ಆದ್ರೂ ನಮ್ಗೆ ಬಿಸಿಲು ಇತ್ತು ಅಂತ ಹೇಳುದಲ್ಲ, ಬಿಸಿಲಲ್ಲೇ ಕೆಲಸ ಮಾಡುವವರು ನಾವು ದೈಹಿಕ ಶಿಕ್ಷಣ ಶಿಕ್ಷಕರು. ಪಾಠ ಒಂದು ಕೊಠಡಿಯ ಒಳಗೆ ಮಾಡುವಂತ ಪಾಠಕ್ಕೆ ನಮ್ಮ 1 ವರ್ಷ ನಾವು ಇಲ್ಲಿ 2-3 ತಿಂಗಳು ಬಿಸಿಲಲ್ಲಿ ದುಡಿದದ್ದು ಅದು 4 ವರ್ಷಕ್ಕೆ ಸಮ ಅಂತೆ. ಆ ತರ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಕೆಲಸ ಅದು. ಅದನ್ನು ಖಂಡಿತವಾಗಿ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಯಾರು ತಪ್ಪಿಸದೆ ಎಲ್ಲರೂ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಸಹ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಎಲ್ಲರಿಗೂ ಸಹ. ಜೊತೆಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇದು ಎಂತ ಹೇಳ್ಬೋದು, ಪ್ರಶಿಕ್ಷಣಾರ್ಥಿ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲಿಗೆ ಬಂದು ಅವರು ತಮ್ಮ ನಿಸ್ವಾರ್ಥ ಸೇವೆಯನ್ನು ಖಂಡಿತವಾಗಿ ಮಾಡಿದ್ದಾರೆ. ಅವರನ್ನು ಕಳಿಸಿಕೊಟ್ಟ ಶ್ರೀಯುತ ಕಿಶೋರ್ ಸರ್ ಹಾಗೂ ಸಂತೋಷ್ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟ ನಮ್ಮ ಕ್ರೀಡಾಕೂಟ. ಇದರಲ್ಲಿ ನಮ್ಮ ಉಚ್ಚಿಲಗುಡ್ಡೆ ಶಾಲೆಯ ಎಲ್ಲ ದಾನಿಗಳು ಇದಕ್ಕೆ ಸಹಕರಿಸಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ನನಗೆ ಒಂದು ಖುಷಿ ಆದದ್ದು ಅದು ಜ್ಯೂಸ್, ಲೈವ್ ಜ್ಯೂಸ್ ಇದ್ದದ್ದು. ಜ್ಯೂಸ್ ಅನ್ನು ಎಲ್ಲ ಮಕ್ಕಳು ಕೂಪನ್ ಕೊಟ್ಟಿದ್ದಾರೆ, ಎಲ್ಲ ಮಕ್ಕಳು ಅದನ್ನು ಸೇವಿಸಿದ್ದೀರಾ. ಜ್ಯೂಸ್ ಎಲ್ಲಿ ಇಷ್ಟವರೆಗೆ ಇರ್ಲಿಲ್ಲ, ಅದೊಂದು ಉಚ್ಚಿಲಗುಡ್ಡೆಯವರು ಮಾಡಿದ್ದಾರೆ. ಖಂಡಿತವಾಗಿ ಸರ್ ಮೋಹನ್ ಸರ್ ನಿಮ್ಮ ಶ್ರಮಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಜ್ಯೂಸ್ ಒಂದಕ್ಕೆ ಹೇಳುದಲ್ಲ, ಎಲ್ಲ ರೀತಿಯ ಅಧ್ಯಕ್ಷರಿರ್ಬೋದು, ನಮ್ಮ ಇನ್ನೊಬ್ರು ಅಧ್ಯಕ್ಷರು, ಅವ್ರು ಎಲ್ಲರೂ ಸಹ ದಿನ ಬೆಳಿಗ್ಗೆ ಆದಾಗ 8 ಗಂಟೆಗೆ ನಾನು ಕಾಲ್ ಮಾಡುವಾಗ ಎಲ್ಲಿದ್ದೀರಿ ಅಂತ ಕೇಳುವಾಗ ನಾವು ಗ್ರೌಂಡ್ ಅಲ್ಲಿ ಇದ್ದೇವೆ, ಅವರೊಬ್ರು ಕೊಡ್ತೇನೆ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಪ್ರತಿದಿನ ಫೋನ್ ಮಾಡುವಾಗ ಅದೇ ಇರುದು. ನನಗೆ ಹೋಗ್ಲಿಕ್ಕೆ ಅಷ್ಟು ಅವಕಾಶ ಸಿಗ್ಲಿಲ್ಲ, ನಾನು ಮುಖ್ಯವಾದದಕ್ಕೆ ಹೋಗಿದ್ದೇವೆ. ಎಲ್ಲ ಮಾಡಿದಂತಹ ನಿಮ್ಗೆಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿ ಜ್ಯೂಸ್ ಅನ್ನು ನೀವೆಲ್ಲ ಕುಡ್ದಿದ್ದೀರಲ್ಲ, ನಾಳ್ದು ಜಿಲ್ಲಾ ಮಟ್ಟಕ್ಕೆ ಇಲ್ಲ, ಅದು ನೀವು ಅಲ್ಲಿ ಬಂದು ಅಲ್ಲಿ ಕೇಳಬೇಡಿ ಇಲ್ಲಿ ಎಲ್ಲಿದೆ ಜ್ಯೂಸ್ ಅಂತೇಳಿ, ಅಲ್ಲಿ ಇಲ್ಲ. ಆಮೇಲೆ ಇದು ಆರೆಂಜ್, ಅದು ಈ ಬಿಸಿಲಿಗೆ ಬೇಕಾದಂತ ಆರೆಂಜ್ ಫ್ರೂಟ್ಸ್ ಅನ್ನು ಮಕ್ಕಳಿಗೆ ಯಾವತ್ತೂ ನೀಡಬೇಕಂದ್ರೆ ವಿಟಮಿನ್ ಸಿ ಅದನ್ನು ಕೂಡ ನಮ್ಮ ಹೆಲ್ತ್, ದೈಹಿಕ ಶಿಕ್ಷಣ ಅಂದ್ರೆ ಆರೋಗ್ಯದ ಒಂದು ಪಾರ್ಟ್ ಅದು. ಅದಕ್ಕೆ ಒಂದು ಆರೆಂಜ್ ಕೂಡ ಕೊಡಿಸಿದ್ದಾರೆ, ನಿಮಗೆ ಒಳ್ಳೆಯ ಊಟವನ್ನು ಕೊಡಿಸಿದ್ದಾರೆ. ಎಲ್ಲ ಉಂಟು ಸರ್, ನೀವೆಲ್ಲ ಅನುಗ್ರಹಿಸಿದ್ರೆ ಎಲ್ಲ ಉಂಟು. ಹಾಗೆ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಪ್ರತ್ಯೇಕವಾಗಿ ನಮ್ಮ ಹಮೀದ್ ಅವರು ಎಲ್ಲ ಲೈವ್ ಅನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಎಲ್ಲ ರೀತಿಯ ಅವರ ಮೊನ್ನೆ ತಾನೇ ಹೇಳಿದ್ರು ಯಾರು ನಮ್ಮ ಮೋಹನ್ ಸರ್, ನನ್ನ ತಮ್ಮನಾಗೆ ನನ್ನ ಜೊತೆ ಇದು 12 ಗಂಟೆ 1 ಗಂಟೆ ರಾತ್ರಿವರೆಗೆ ಇದ್ರು ಅಂತ. ಖಂಡಿತವಾಗಿ ನಾವು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮೆಚ್ಚಲೇಬೇಕು. ಎಷ್ಟು ಕತ್ತಲೆ ಇರ್ಲಿ ಏನೇ ಇರ್ಲಿ, ಯಾವ ಗಳಿಗೆಯಲ್ಲೂ ಬಂದು ಸಹ ಕೆಲಸಕ್ಕೆ ಸದಾ ಸಿದ್ಧರಿದ್ದಾರೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗ. ಅದಕ್ಕಾಗಿ ಅಮಿತ್ ಸರ್ ನಿಮಗೂ ಸಹ. ಮತ್ತೆ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಕೊನೆಗೆ ಹೋಗುವವರು ರೆಕಾರ್ಡ್, ಯಾರಿಗೂ ಸಹ ರೆಕಾರ್ಡ್ ಅಂತ ಹೇಳುವಾಗ ರೆಕಾರ್ಡ್ ಬೇಡ ಅಂತ ಹೇಳುದು. ಯಾಕೆಂತ ಹೇಳಿದ್ರೆ ಕೊನೆಯವರೆಗೆ ನಿಲ್ಬೇಕು, ಮತ್ತೆ ಫಸ್ಟ್ ಇಂದ ಇರ್ಬೇಕಾಗ್ತದೆ. ಆ ಟೈಪ್ ಎಲ್ಲ ಮಾಡ್ಲಿಕ್ಕೆ ಸಂಜೆವರೆಗೆ ಇದ್ದು ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸರ್ ರೂತ್ ಮೇಡಮ್ ನಿಮ್ಗೆ ಕೂಡ. ಮತ್ತೆ ಉತ್ತಮವಾಗಿ ಈ ಪಂದ್ಯಾಟ ಯಶಸ್ವಿಯಾಗಿದೆ. ಎಲ್ಲ ನಮ್ಮ ಆತ್ಮೀಯ ಶಿಕ್ಷಕ ವೃಂದದವರು ಒಳ್ಳೆ ಯೂನಿಫಾರ್ಮ್ ಎಲ್ಲ ಹಾಕಿ ಒಳ್ಳೆ ಗೆಟಪ್ ಅಲ್ಲಿ ಬಂದಿದ್ದೀರಾ. ಅದೇ ರೀತಿ ನಮ್ಮ ಈ ಸಲದ ಟಿ ಶರ್ಟಿನ ಇದು ಕೂಡ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಅಲ್ಲಿ. ಮೋಹನ್ ಸರ್ ಅವರು ಅದಕ್ಕೆ ತುಂಬಾ ಓಡಾಡಿದ್ದಾರೆ ಯಾವ ಕಲರ್ ಆಗ್ಬಹುದು ಅಂತ. ಸಿಂಪಲ್ ಕಲರ್ ಅಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಟಿ ಶರ್ಟ್. ಅವರಿಗೆ ಇದು ಎಲ್ಲ ಉತ್ತಮ ನಮ್ಮ ಟಿ ಶರ್ಟ್ ಅನ್ನು ಕೂಡ ಒದಗಿಸಿದ್ದಾರೆ, ಕ್ಯಾಪ್, ಎಲ್ಲ ರೀತಿಯ ಒಳ್ಳೆ ಒಳ್ಳೆ ಟ್ರೋಫಿಯನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ವಂದಿಸ್ತಾ, ಈ ಕ್ರೀಡಾಂಗಣದಲ್ಲೇ ಆಗ್ಬೇಕು ಅಂತ ಇದ್ದದ್ದು. ನಾನು ಹೇಳಿದೆ ಮಂಗಳ ಕ್ರೀಡಾಂಗಣದಲ್ಲಿ ಮಾಡುವ ವ್ಯವಸ್ಥೆಗಳೆಲ್ಲ ಇದೆ ಅಂತ. ಆದ್ರೆ ನಮ್ಮ ಉಳ್ಳಾಲ ವಲಯದವರಿಗೆ ಇಲ್ಲೇ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಆದ್ರೆ ಆ ಆಸೆಯನ್ನು ಚೆನ್ನಾಗಿ 101% ಪೂರೈಸಿದ್ದಾರೆ. ಈ ತರ ಎಲ್ಲಿ ಇಲ್ಲ ಆ ತರದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು. ನನಗೀಗ ಅನಿಸ್ತದೆ ನಾಳೆ ಜಿಲ್ಲಾ ಮಟ್ಟಕ್ಕೆ ಇದು ತಪ್ಪೆ ಆಗ್ತದೆ ಅಂತ ಹಾಗೆ ಹೇಳ್ತಾರಂತ ಎಲ್ಲರೂ. ದರ್ಶನ್ ಸರ್ ಹೇಳುದಿಲ್ವಾ?
ಹೇಳ್ತಾರ. ಹಾಗೆ ಆಗ್ಲಿಕ್ಕಿಲ್ಲ. ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಎಲ್ಲರೂ ಇದ್ದಾರೆ, ಇವರು ಎಲ್ಲರೂ ಸಹಕರಿಸ್ತಾರೆ. ಖಂಡಿತವಾಗಿ ಸಹ ಉತ್ತಮವಾಗಿ ನಡೆಯಿತು. ಮೋಹನ್ ಸರ್, ನಿಮಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಇಲಾಖಾ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಖ್ಯ ಶಿಕ್ಷಕರ ಹರೀಶ್ ಸರ್ ಹಾಗೂ ಎಲ್ಲ ಶಿಕ್ಷಕ ವೃಂದದನ್ನು ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಒಂದು ಬಲಭುಜವಾಗಿ ನನ್ನೊಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸಿದವರು, ಎಲ್ಲ ಬೇಕು ಬೇಡಗಳನ್ನು ನಾವಿಲ್ಲದಿದ್ರೂ ಕೂಡ ನೋಡಿಕೊಂಡವರಂಥದ್ದು. ಸರ್, ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಇವತ್ತಿನ ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಅಬ್ದುಲ್ ಸಲಾಂ ಉಚ್ಚಿಲ್ರವರೇ, ಎಲ್ಲ ಅಧ್ಯಾಪಕಿಯರೇ, ಕ್ರೀಡೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಒಳ್ಳೆಯ ಒಂದು ದೊಡ್ಡ ಕ್ರೀಡಾ ಮಟ್ಟವನ್ನು ನೀವು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದೀರಿ. ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದು ಹೇಳಿದರೆ, ನಮ್ಮ ಈ ಉಚ್ಚಿಲಗುಡ್ಡೆ ಶಾಲೆಯಲ್ಲಿ ಒಂದು ಸರಿಸುಮಾರು 200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆ ಚಿಕ್ಕದಾದರೂ ಅದರ ಹೆಸರು ಈಗ ಗರಿಷ್ಠ ಮಟ್ಟದ ಕೀರ್ತಿಗೆ ಏರಿದೆ. ಯಾಕೆಂತ ಹೇಳಿದ್ರೆ, ಶಾಲೆಯ 60ನೇ ವರ್ಷದ ಒಂದು ಸಮಾರಂಭಕ್ಕೆ ನಮಗೊಂದು ಕ್ರೀಡೆ ಕೊಟ್ಟಿದ್ದಾರೆ. ಅದರ ಉಸ್ತುವಾರಿ ನಮ್ಮ ಸಲಾಂ ಮುಚ್ಚಿಲ್ರವರು ಮತ್ತು ನಮ್ಮ UT ಖಾದರ್ ಸರ್ ಅವರು ವಹಿಸಿಕೊಂಡಿದ್ದರು. ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ, ನಮ್ಮ ಊರು ನಮಗೆ ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವೆಲ್ಲ ಮೋಹನ್ ಸಿರ್ಲಾಲ್ ಅವರ ಜೊತೆಗೂಡಿ, ಮುಖ್ಯ ಶಿಕ್ಷಕ ಹರೀಶ್ ಕುಮಾರ ಜೊತೆಗೂಡಿ ನಾವು ಕೈ ಜೋಡಿಸಿ ನಮ್ಮ ಊರಿನ ಮತ್ತು ಪರ ಊರಿನ ದಾನಿಗಳಿಂದ ಕೊಟ್ಟಂತಹ ಆ ಒಂದು ಕಿಂಚಿತ್ತು ಕೊಟ್ಟಂತಹ ಒಂದು ಸಂಪಾದನೆಯ ಒಂದು ಭಾಗವಾಗಿ ನಮಗೆ ಶಾಲೆಗೆ ಕೊಟ್ಟಂತಹ ಹಣದಿಂದ ನಾವು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ನಮಗೆ ದಾನಿಗಳು ಸಹಕಾರ ಕೊಟ್ಟರು. ಇನ್ನೂ ಕೂಡ ಇಂತಹ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆದು ನಾವು ಖಂಡಿತವಾಗಿಯೂ ಇದಕ್ಕಿಂತಲೂ ಹೆಚ್ಚಿನ ಒಂದು ಸಮಯವನ್ನು ವ್ಯಕ್ತ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಖಂಡಿತವಾಗಿ ಬರ್ತೇವೆ. ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ, ನಾನು ಉಚ್ಚಿಲದಲ್ಲಿ ಹುಟ್ಟಿ ಬೆಳೆದವನಲ್ಲ, ಆದರೆ ನನಗೆ ಸಾಮಾಜಿಕ ಕಳಕಳಿ ಇದೆ. ನನಗೆ ನಮ್ಮ ಊರಿಗೆ ಏನಾದರೂ ಒಂದು ಕಾರ್ಯಕ್ರಮ ಕೊಟ್ಟಾಗ ಅದರಲ್ಲಿ ಭಾಗಿಯಾಗುವುದು ನನ್ನ ಒಂದು ಕರ್ತವ್ಯವಾಗಿರುತ್ತದೆ. ನಾನು ಶಾಲೆಯ ವಿದ್ಯಾರ್ಥಿ ಕೂಡ ಅಲ್ಲ, ಆದರೂ ಕೂಡ ಒಂದು ವಿದ್ಯಾಭ್ಯಾಸ ಮಾಡುವಂಥ ಈ ಚಿಕ್ಕ ಮಕ್ಕಳು ನೋಡಿದಾಗ ನಮ್ಗೆ ಭಾಳಷ್ಟು ಖುಷಿಯಾಯಿತು, ಸಂತೋಷವಾಯಿತು. ನಮ್ಮ ಅಬ್ದುಲ್ ಸಲಾಂ ನಮ್ಮನ್ನು ಕರೆದಾಗ ನಾನು ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನಿಂದ ಆಗುವಂಥ ಎಲ್ಲ ಸಂಪೂರ್ಣ ಸಹಕಾರವನ್ನು ನೀಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ನಾವೆಲ್ಲರೂ ಗಳಿಸಿದ್ದೇವೆ. ಎಲ್ಲರಿಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನಿಮಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮವು ಇನ್ನೂ ಕೂಡ ದೇವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಆಯುಷು ಆರೋಗ್ಯವನ್ನು ದೇವರು ಕೊಡಲಿ ಅಂತ ನನ್ನ ಪ್ರಾರ್ಥನೆಯೊಂದಿಗೆ ಜೈ ಭಾರತ್ ಮಾತಾ. ಧನ್ಯವಾದಗಳು ಸರ್. ಈಗಾಗಲೇ ಚಂದ್ರಶೇಖರ್ ಹೇಳಿದ್ರು, UT ಖಾದರ್ ಸರ್ ಹೇಳುವಾಗ ರಹೀಂ ಸರ್ ಅವರು ಉಚ್ಚಿಲದ ಅಂಬಾನಿ ಅಂತ ಕರೀತಿದ್ರು ಅಂತಂದು. ನಾವು ಕೂಡ ಮುಂದಿನ ವರ್ಷ ಒಂದು ತಾಲೂಕು ಪಂದ್ಯಾಟ ಮಾಡಬೇಕಂತಿದ್ದೇವೆ ಸರ್. ಮೋಹನ್ ಸರ್ ಅಲ್ಲಿ ನಂಬರ್ ಕೂಡ ತೆಕ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್. ಸರ್, ಅಬ್ದುಲ್ ಸಲಾಂ ಸರ್ ಇದ್ದಾರೆ, ನಮ್ಮ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಅವರು. ಬಹುಶಃ ಮಿತಭಾಷೆ, ಆದರೆ ನಿನ್ನೆ ಮತ್ತು ಇವತ್ತು ಇಲ್ಲೇ ಇದ್ದು ಕೂಡ ನಮ್ಮ ಕ್ರೀಡಾಪಟುಗಳನ್ನು ಮತ್ತು ಈ ಕ್ರೀಡೆಯನ್ನು ಆಯೋಜಗೊಳಿಸಿದಂಥ ಶಾಲೆಯನ್ನು ಉತ್ತೇಜನಗೊಳಿಸಿದಂಥವರು. ಸರ್, ಒಂದೆರಡು ಮಾತಿಗೆ ತಮ್ಮನ್ನು ಆಹ್ವಾನಿಸ್ತೀವಿ. ಎಲ್ರಿಗೂ ಮೊದಲನೇದಾಗಿ ವಂದನೆಗಳನ್ನು ನಡೆಸ್ತಾ, 24-25ನೇ ಸಾಲಿನ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಉಚ್ಚಿಲಗುಡ್ಡೆ ಶಾಲೆಗೆ ಒದಗಿಸಿಕೊಟ್ಟಂತಹ ಈ ಕ್ರೀಡಾಕೂಟದ ಅಭಿಯಾರಿಯಾದಂತಹ ಲೀಲಿಯಾ ಮೇಡಮ್ ರವರೇ, ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಈ ಶಾಲೆ 1964ನೇ ಇಸವಿಯಲ್ಲಿ ಸ್ಥಾಪನೆ ಆಯಿತು. ಇದೊಂದು ನಮ್ಮ ಉಚ್ಚಿಲಗುಡ್ಡೆ ಶಾಲೆ ಅಂತ ಹೇಳಿದ್ರೆ, ಉಚ್ಚಿಲದಲ್ಲಿ ವಿದ್ಯಾಭ್ಯಾಸದ ಒಂದು ಅಭಿರುಚಿ ಇಲ್ಲದಂತಹ ಕಾಲದಲ್ಲಿ ನಾವು 1952 ಒಂದು ಮದರಸವನ್ನು ಸ್ಥಾಪನೆ ಮಾಡಿದ್ದೇವೆ. ಅದರ ಸ್ಥಳವನ್ನು ನನ್ನ ತಂದೆಯಾದವರು ಇಸ್ಮಾಯಿಲ್ ಹಾಜಿ ಅವರು ಒದಗಿಸಿಕೊಟ್ಟರು. ಆಗ ನಮಗೆ 1964 ಒಂದು ಸಾಕ್ಷರತಾ ಆಂದೋಲನ ಬಂತು ಭಾರತ ಸರ್ಕಾರದಿಂದ, ಎಲ್ಲರೂ ವಿದ್ಯಾವಂತರಾಗಬೇಕು ಅಂತೇಳಿ. ಆಗ ನಮಗೆ ನಮ್ಮ ಇದ್ದಿನ ಪ್ರಸ್ತಾಪರು ನಮ್ಮ MLA ಆಗಿದ್ದರು ತಲಪಾಡಿ ಐತಪ್ಪರಯ್ಯವರು, ಆಗ ಜಿಲ್ಲಾ ಪಂಚಾಯತಿನ ಒಂದು ಸದಸ್ಯರಾಗಿದ್ದರು. ನಾನು ಆಗ ಹುಟ್ಟಿ ಒಂದು 2 ವರ್ಷ ಆಗಿದ್ದಷ್ಟೇ. ಹಾಗೆ ಸ್ಥಳಾವಕಾಶ ಬೇಕಾದಾಗ
ಆಗ ನಮ್ಮ ಊರಿನಲ್ಲಿ ಸ್ವಲ್ಪ ಧನಿಕರಾಗಿದ್ದವರು ನನ್ನ ತಂದೆ ಮತ್ತು GMS ಏನಾದ್ರು ದಿ ಕುಂಜಿದ್ದೇವೆ. ಆಗ ಎಲ್ಲರೂ ಇವರ ಹತ್ರ ಹೇಳಿದ್ರು ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ. ಅದು ಮೂಲೆಗೇಣಿ ಒಂದು ಸ್ಥಳ ಇತ್ತು, ಒಂದು ಕೊಂಕಣಿಯವರ ಹತ್ರ, ಮಂಗಳೂರು, ಯಾರೋ ಒಂದು ಅಡವಿಟ್ಟರು ನಮ್ಮ ಊರಿನವರು. ಅದನ್ನು 2400 ರೂಪಾಯಿಗೆ ಬಿಡಿಸಿ ಶಾಲೆಗೆ ಕೊಟ್ಟಿದ್ದಾರೆ ಅವತ್ತಿನ ಕಾಲದಲ್ಲಿ. ಈಗ ಅದೊಂದು ಕೋಟಿಗಟ್ಟಲೆ ರೂಪಾಯಿ ಒಂದು ಸುತ್ತಾಗಿರ್ತದೆ. ಅದನ್ನು ಈಗ ನನ್ನ ತಂದೆಯವರು ಮಾಡಿಕೊಟ್ಟು ಅದರ ಅಧ್ಯಕ್ಷರಾಗಿಯೂ ಹಲವಾರು ವರ್ಷಗಳ ಕಾಲ, ಅದರ ನಂತರ ನಾನು ಸಹ ಒಂದು 12 ವರ್ಷ ಅದರ ಅಧ್ಯಕ್ಷರಾಗಿಯೂ ಅದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿಯೂ ಅದೇ ಊರಿನ ಅದೇ ವಾರ್ಡಿನ ಪುರಸಭೆಯ ಸದಸ್ಯನಾಗಿ ಒಂದು ಅವಕಾಶ ನನಗೆ ಬಂದು ಕೊಟ್ಟದ್ದು ಈ ಶಾಲೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಯಾಕಂತ ಹೇಳಿದ್ರೆ, ಒಂದು ಶಾಲೆಗೆ ಮಗುವನ್ನು ತಂದಾಗ ಆ ಶಾಲೆಯಲ್ಲಿ ಏನೂ ಗೊತ್ತಿರೋದಿಲ್ಲ ಆ ಮಗುವಿಗೆ, ಎಲ್ಲವನ್ನೂ ಕಲಿಸಿಕೊಡೋದು ಗುರುಗಳಾಗಿರ್ತಾರೆ. ಅದಕ್ಕೆ ನಾವು ಹೇಳೋದಕ್ಕೆಂದ್ರೆ ಅದು ದೇಗುಲ ಅಂತೇಳಿ, ಮೊದಲ ಪಾಠ ಕಲಿಯುವಂತಹದ್ದು ಆ ದೇಗುಲದಲ್ಲಿ. ಅದಕ್ಕೆ ಒಂದು ಅವಕಾಶವನ್ನು ಮಾಡಿ ನಮ್ಮ ಊರಿಗೆ ಕೊಟ್ಟಂತಹ ಈ ಶಾಲೆಯಲ್ಲಿ ಕಲಿತಂತಹ ಹಲವಾರು, ಈಗ ಬೆಳಿಗ್ಗೆ ಒಬ್ಬರು ಬಂದಿದ್ದರು, ನನ್ನ ಅಳಿಯನೇ ಅವರು, ನನ್ನ ಅಕ್ಕನ ಮಗ, ಈಗ ಡಿಗ್ರಿ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ. ಅದಕ್ಕೆ ಕಾರಣ ಈ ಗುಡ್ಡೆ ಶಾಲೆ ಅಂತ ಹೇಳಿದ್ರೆ, ವಕೀಲರಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಹಲವಾರು ಜನ ಇದ್ದಾರೆ. ಇದು ನನ್ನ ಊರಿನ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಈ ಶಾಲೆಗೆ ಒಂದು 60ನೇ ವರ್ಷದ ಕೊಡುಗೆಯಾಗಿ ಬಂದಂತಹ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ನಮ್ಮ ಮೋಹನ್ ಶ್ರೀಲಾರ್ ಅವರು ಇದನ್ನು ನನಗೆ 3-4 ತಿಂಗಳ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದರು, ಈಗ ಒಂದು ಇದೇ ಏನಾದರೂ ಮಾಡಬೇಕು ಅಂತೇಳಿ. ಆಯ್ತು, ನಾನು ಇದ್ದೇನೆ ಅಂತ ಹೇಳುವಾಗ ಈ ನಮ್ಮ UT ಖಾದರ್ ಅವರು ಸಹ ಇದೇ ಕಾರ್ಯಕ್ರಮವನ್ನು ನೀವೊಂದು ಮುತುವರ್ಜಿಯಲ್ಲಿ ಮಾಡಿಕೊಡಬೇಕು ಅಂತ ಹೇಳಿಕೊಂಡಾಗ ನಾನು ಒಪ್ಪಿಕೊಂಡು ಇದಕ್ಕೆ ಹೆಚ್ಚಿನಾಗಿ ಸಹಾಯ ಕೊಟ್ಟವರು ನನ್ನ ಕ್ಲಾಸ್ಮೇಟ್ಸ್ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಈಗ ಲಿಲ್ಲಿ ಮೇಡಮ್ ಅವರು ಹೇಳಿದ್ರು, ಈ ಜ್ಯೂಸ್ ಮಾಡಿಕೊಟ್ಟಂತ ಅವರು ಈಗ ಕೋಟ್ಯಾಧೀಶರಾಗಿದ್ದಾರೆ. ನನ್ನ ಬೆಂಚ್ ಮೇಟು, ನನ್ನ ಕ್ಲಾಸ್ಮೇಟ್ ಆಗಿದ್ದಾರೆ, ಇಬ್ರಾಹಿಂ ಅಂತೇಳಿ. ಒಳ್ಳೆಯ ಒಂದು ವ್ಯಕ್ತಿತ್ವ. ನಾವು ಹೇಳಿದಾಗಿನವರು ಅದಕ್ಕೆ ಒಪ್ಕೊಂಡ್ರು. ಮತ್ತು ಅದಕ್ಕೆ ನಮಗೆ ಇಲ್ಲಿ ಬೇರೆ ಸಹ ನಮಗೆ ರೂಪದಲ್ಲಿ ಅವರು ಸಹಾಯ ಧನವನ್ನು ಕೊಟ್ಟಿದ್ದಾರೆ. ಹೀಗೆ ತುಂಬಾ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂತಹ ಎಲ್ರಿಗೂ ನಾನು ಋಣಿಯಾಗಿರ್ತೇನೆ. ಅದೇ ರೀತಿ ನಮ್ಮ ಮೋಹನ್ ಸರ್ ಅಂತ ಹೇಳಿದರೆ, ನಾನು ಈಗಲ್ಲ ಒಂದು ಅವರು ಬಂದಾಗಿನಿಂದ ಸಂಡೇ ನಮಗೆ ಅಲ್ಲಿ ಶಾಲೆ, ನಾನು ಒಂದು ಅಲ್ಲಿ ಪಕ್ಕದಲ್ಲಿರುವಂಥ ರಹಮಾನಿ ಸ್ಕೂಲ್ ಅಧ್ಯಕ್ಷರಾಗಿದ್ದ, ನಮಗೆ ಸಂಡೇ ಮೀಟಿಂಗ್ ಇರ್ತದೆ. ಮೀಟಿಂಗ್ ನಾವು 7 ಗಂಟೆಗೆ ಬರುವಾಗ ಅಲ್ಲಿ ಮಕ್ಕಳಲ್ಲಿ ಇರ್ತಾರೆ. ಯಾಕೆಂತ ಕೇಳಿದಾಗ ಅವರು ಅದು ಸ್ವಲ್ಪ ಅವರಿಗೆ ಒಂದು ಟ್ರೈನಿಂಗ್ ಇದೆ, ಅದಕ್ಕೆ ಸಂಡೇ ಅಂತ ರಜೆ ಅಂತ ಹೇಳಿ ಉಪಯೋಗಿಸಿದ್ರೆ ನಮ್ಮ ಉಚ್ಚಿಲಗುಡ್ಡೆ ಶಾಲೆಯನ್ನು ಇವತ್ತು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿದಂತಹ ಒಂದು ಮೋಹನ್ ಶ್ರೀಲಾರ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದಿಷ್ಟ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. ಇಷ್ಟು ಅಚ್ಚುಕಟ್ಟಾದಂತಹ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದೀರಿ. ಬಹುಕಾಲ ನೆನಪಿನಲ್ಲಿ ಉಳಿಯುವಂತಹ ಕ್ರೀಡಾಕೂಟ. ನಿಜವಾಗಿ ಗುರುಗೆ ತನ್ನ ಶಿಷ್ಯರು ತನ್ನ ಮುಂದೆ ಎತ್ತರದಲ್ಲಿ ಬೆಳೆದಾಗ ಮಾತ್ರ ಸಂತೋಷ ಆಗ್ತದಂತೆ. ಶಿಕ್ಷಕನಾದವನು ಪ್ರತಿಫಲವನ್ನ ಬಯಸಬಾರದು. 10 ವರ್ಷ ನಂತರ ಬಂದು ನನ್ನ ಗುರುಗಳು ಅಂತ ಬಂದು ಒಂದು ನಮಸ್ಕಾರ ಮಾಡಿ ಹೇಗಿದ್ದೀರಿ ಅಂತ ಕೇಳ್ತಿರಲ್ಲ, ನಮ್ಮ ಪ್ರತಿಫಲ ಸಿಗುವುದು ಅಲ್ಲಿ. ಹಾಗಾಗಿ ತುಂಬಾ ಸಂತೋಷವಾಗ್ತದೆ. ಥ್ಯಾಂಕ್ ಯು ಹಮೀದ್, ಮೋಹನ್ ಒಟ್ಟಿಗೆ ನಿಂತು ಒಂದು ಮಾಡಿದ್ದಕ್ಕೆ. ಮತ್ತೆ ಖುಷಿಯಾಗುವುದಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ವಾರದಲ್ಲಿ 4 ಸಲ ಕಾಲ್ ಮಾಡ್ತಾನೆ. ಸರಿ, ಎಲ್ಲವನ್ನ ಕೇಳುವಂತ ಒಂದು ತಾಳ್ಮೆ ಇದ್ದಾರೆ. ನಿಜವಾಗಿ ಅಂತವನು ಮಾತ್ರ ಕಲಿಕಾಗಾರನ ಆಗ್ತಾನೆ. ಒಳ್ಳೇದಾಗ್ಲಿ ಹಮೀದ್. ಅಲ್ಲ, ಜಿಲ್ಲಾ ಮಟ್ಟಕ್ಕೆ ನೀವು ಹೇಳುದು ಬೇಡ, ಅವನು ಬರ್ತಾನೆ. ಲಿಲ್ಲಿ ಮೇಡಮ್ ಹೇಳಿದ್ಮೇಲೆ ಬರಲೇಬೇಕು ಮಾತ್ರ. ಇದ್ದಾರೆ ಮೇಡಮ್, ಹಮೀದ್ ನಿಮ್ಮಲ್ಲಿದ್ದಾರೆ. ಎಸ್, ವಿರಾಮದ ನಂತರ ಮತ್ತೆ ಪ್ರಶಸ್ತಿಗೆ ನಾನು ಬರ್ತಾ ಇದ್ದೇನೆ. ವೈಯಕ್ತಿಕ ಚಾಂಪಿಯನ್ಶಿಪ್ 17ರ ಬಾಲಕಿಯರ ವಿಭಾಗದಲ್ಲಿ 400 ಮೀಟರ್ ಹರ್ಡಲ್ಸ್ ನಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ಪ್ರಥಮ, ಉದ್ದ ಜಿಗಿತದಲ್ಲಿ ಪ್ರಥಮ. ಶಿವರಾಜ್ ಕುಮಾರ್ ಅಭಿನೀತ ಚಲನಚಿತ್ರ ನೆನಪಿ ಬರ್ತಾ ಇದೆ. ಜೋಗಿ ಎಲ್ಲಿದ್ದಾಳೆ? ಜೀವಿಕಾ ಎನ್ ಜೋಗಿ, ಮಗ. ಶಾಲೆಯ ಪದವು ರುತ್ ಮೇಡಮನ ಗರಡಿಯಲ್ಲಿ ಪಳಗಿದ ಮಗು ಇದು. 15 ಮಕ್ಕಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಗಳನ್ನ ಪಡೆದುಕೊಂಡಿದ್ದಾಳೆ ಜೀವಿಕಾ ಎನ್ ಜೋಗಿ. ಪ್ರಶಸ್ತಿ ಕಳೆದ ವರ್ಷದ ತಾಲೂಕು ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಂದು ಪಬ್ಲಿಕ್ ಸ್ಕೂಲ್ ಇದ್ರೆ ಅದು KPS ಪುತ್ತೂರು. ಬರೀ
50 ಅಂಕಗಳೊಂದಿಗೆ ಸಮಗ್ರ ಚಾಂಪಿಯನ್ಶಿಪ್ ಪ್ರಶಸ್ತಿ ಬಂದಿದ್ದಾರೆ. ದರ್ಶನ್ ಎಲ್ಲಿದ್ದಾರೆ? ಬಾಲಕರ ವಿಭಾಗದ ವೈಯಕ್ತಿಕ ಚಾಂಪಿಯನ್ಶಿಪ್ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ನಿನ್ನ ಆಯುಷ್ಯ ಗಟ್ಟಿಯಾಗಿರ್ಲಿ ಮಗು. ಪ್ರಾಂಜ್ವಲಿಸು ಆಯುಷ್. ಪ್ರಾಂಜ್ವಲ್ ಶಾಲೆ ಕುಲಶೇಖರದ ಬಾಲಕ ಆಯುಷ್ ಪ್ರಾಂಜಲ್. ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಸ್ತಿಯನ್ನು ಗಳಿಸಿದ, ಮೆಡಲ್ ಪ್ರಥಮ ಸ್ಥಾನ ಗಳಿಸಿದಂತ ಹುಡುಗ ನಮ್ಮ ದಕ್ಷಿಣ ವಲಯದ ಒಂದು ಕ್ರೀಡಾ ಪ್ರತಿಭೆ. ಆಲ್ ದಿ ಬೆಸ್ಟ್. ಸಮಗ್ರ ತಂಡ ಪ್ರಶಸ್ತಿ 42 ಅಂಕಗಳನ್ನು ಗಳಿಸಿ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಸೇಂಟ್ ಜೆರೋಸಫ್ ಪ್ರೌಢಶಾಲೆ ಜೈಪುರ್. ಬನ್ನಿ ಮಕ್ಕಳೇ. ಧ್ವಜವನ್ನು ನಿಧಾನಕ್ಕೆ ಕೆಳಗಿಳಿಸ್ತಾರೆ. ಅದನ್ನು ಫೋಲ್ಡ್ ಮಾಡ್ಲಿಕ್ಕೆ ಉಂಟು. ಶಾಲಾ ಧ್ವಜವನ್ನ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರ ಮಾಡಲಿಕ್ಕೆ ತಾಲೂಕು ಧ್ವಜವನ್ನ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಲಿಲಿ ಪಾಯ್ಸ್ ಮೇಡಮ್ ಅವರಿಗೆ ಹಸ್ತಾಂತರವನ್ನು ಮಾಡಲಿಕ್ಕಿದೆ. ಸರ್ ಅದನ್ನು ಗಂಟು ಬಿಚ್ಚಿ ಒಂದು ನೀಟಾಗಿ ಫೋಲ್ಡ್ ಮಾಡಿ ಸರ್. ಚಂದ್ರಶೇಖರ್ ಸರ್ ಅಲ್ಲಿ ಒಂದು ಫೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ತಾಲೂಕು ಧ್ವಜವನ್ನ.